ಬೀರಿ ಶ್ರೀ ಗಣೇಶ ಮಂದಿರ, ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರ ಸೇರ್ನಂಚ ಪರಿಸರದ ಭಜನಾ ಸಂಘಲೆಡ್ ಭಜನಾ ಸಂಕೀರ್ತನೆಡ್ ತಬಲಾ ವಾದನಡ್ ಸೇವೆ ಸಂದಾದು ಗುರುತಿ ಸಾಧಿತ್ತಿನ ಕೋಟೆಕಾರ್ ಸಂಕೊಡಿಗಿದ ನಾರಾಯಣ್ ಶೇಟ್ರ್ ಇಂಚಗೂ ನಮನ ಅಗಲ್ದು ಪೋದಿತ್ತದು ಇಂಬೇರಿಗು ಶ್ರದ್ಧಾಂಜಲಿ ನುಡಿನಮನ ಸಂದಾವನ ಕಾರ್ಯಕ್ರಮನ ಬುಧವಾರ ನಡಪಾಯಿರು.
ನರ ಜನ್ಮ ಎಂದಿಗೂ ಸ್ಥಿರ
ನಿವೃತ್ತ ಚಿತ್ರಕಲಾ ಅಧ್ಯಾಪಕರು ಕೆಆರ್ ಚಂದ್ರ ನಾರಾಯಣ್ ಶೆಟ್ರಿನ ವ್ಯಕ್ತಿತ್ವದ ಬಗೆಡು ತೆರಿಪಾದು ನುಡಿನ ಮನದ ಪಾತ್ರ ಪಂಡೇರು. ಸೋಮನಾಥನ ದಿವ್ಯ ಸನ್ನಿಧಾನದಲ್ಲಿ ಕ್ಷೇತ್ರಾಧಿಪತಿಗೆ ಪೂರಕವಾದ ನಮನಗಳನ್ನು ಅರ್ಪಿಸ್ತಾ ಹಾಗೆ ಎಲ್ಲ ದೈವ ದೇವರುಗಳನ್ನ ಮನಸ್ಸಾರೆ ಅರ್ಪಿಸ್ತಾ ಇವತ್ತು ನಮ್ಮನ್ನ ಅಗಲು ಹೋಗಿರುವಂತ ನಮಗೆಲ್ಲರಿಗೂ ಆತ್ಮೀಯರಾದ ಮೇಗಿನ ಮನೆ ಶ್ರೀ ಕೆ ನಾರಾಯಣ ಶೆಟ್ಟಿಯವರ ಒಂದು ಶ್ರದ್ಧಾಂಜಲಿಯ ನುಡಿ ನಮನವನ್ನು ನಾವು ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಈ ದಿವ್ಯ ಸಂವಿಧಾನದಲ್ಲಿ ಅರ್ಪಿಸ್ತಾ ಇದ್ದೇವೆ. ನಾರಾಯಣ ಶೆಟ್ಟಿಯವರು ಬಹುಶಃ ಒಂದು ಅಪೂರ್ವದ ವ್ಯಕ್ತಿತ್ವನ ಪಡೆದವರು, ಎಲ್ಲರಿಗೂ ಎಲ್ಲರ ಪ್ರೀತಿಗೆ ಗೌರವಕ್ಕೆ ಆತ್ಮೀಯತೆಗೆ ಪಾತ್ರರಾದರು. ವೈಯಕ್ತಿಕ ನೆಲೆಯಲ್ಲಿ ಒಂದು ಸಂಸ್ಕಾರವಂತ ಕುಟುಂಬದಿಂದ ಬಂದವರು. ತಾಯಿ ಶ್ರೀಮತಿ ನರಸಿಂಹ ಶೆಟ್ಟಿಯವರು, ತಂದೆ ಶ್ರೀ ಅಪ್ಪಯ್ಯ ಶೆಟ್ಟಿಯವರು, ಅವರ 6 ಜನ ಮಕ್ಕಳು, 4 ಗಂಡು 2 ಹೆಣ್ಣು ಮಕ್ಕಳು ಅವರಿಗೆ. ಅವರಲ್ಲಿ ಹಿರಿಯರು ಶ್ರೀ ಕೆ ರಾಮಕೃಷ್ಣ ಶೆಟ್ಟಿಯವರು ಇಲ್ಲಿದ್ದಾರೆ, 2ನೇವರು ರಾಧಾ ಶೆಟ್ಟಿಯವರು ಅವರೆಲ್ಲ. ಅನಂತರದವರು ಶ್ರೀ ಕೆ ನಾರಾಯಣ ಶೆಟ್ಟಿ. ಅನಂತರದ ಕಿರಿಯ ಸೋದರರು ಭವಾನಿ ಶಂಕರ್ ಶೆಟ್ಟಿ, ಸೋದರಿ ಪುಷ್ಪಾ ಶೆಟ್ಟಿಯವರು, ಹಾಗೆ ಹಿರಿಯರಾದ ಲೋಕೇಶ್ ಶೆಟ್ಟಿ. ಒಂದು ಸಂಸ್ಕಾರವಂತ ಕುಟುಂಬದಿಂದ ಬಂದವರು. ಹಾಗೆ ಬಾಲ್ಯದಿಂದಲೇ ಭಜನೆ ಭಕ್ತಿಯ ಒಂದು ಸಂಸ್ಕಾರದಲ್ಲಿ ಬಂದಿದೆ. ಸಂಕ್ಷಿಪ್ತವಾಗಿ ಹೇಳುವುದೇ, ಮಂಗಳೂರಿನ ಶ್ರೀ ಗೋಕರ್ಣಾನಂದೇಶ್ವರ ಭಜನಾ ಮಂಡಳಿಯ ಒಂದು ಸದಸ್ಯನಾಗಿ ಬಾಲಕನಾಗಿದ್ದಾಗಲೇ ಅವರು ಪ್ರೇರಣೆ ಪಡೆದರು. ಆ ನಂತರದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ವಿಜಯ ಬ್ಯಾಂಕ್ ಉದ್ಯೋಗಿಯಾಗಿ ದೂರದ ಗುಜರಾತಿನ ಅಹಮದಾಬಾದಿನಲ್ಲಿ ಅವರ ವೃತ್ತಿ ಜೀವನವನ್ನು ಆರಂಭಿಸುವಾಗಲೇ ತನ್ನ ವೃತ್ತಿಯೊಂದಿಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ, ಪರಿಸರ ದೇವಸ್ಥಾನ, ಭಜನಾ ಮಂದಿರಗಳಲ್ಲಿ ನಾನು ಸಕ್ರಿಯವಾಗಿ ತೊಡಗಿಸಿಕೊಂಡು ಅಲ್ಲಿಯ ಸೇವಕನಾಗಿ ಅಲ್ಲಿಯ ಸೇವೆಯನ್ನು ಮಾಡುತ್ತಾ ಭಜನೆಯಲ್ಲಿ ತೊಡಗಿಸಿಕೊಂಡಂತಹ ಒಂದು ಸಹೃದಯ ವ್ಯಕ್ತಿತ್ವ ಅವರಾಗಿ ಬಿಡುವಿನ ವೇಳೆಯನ್ನು ಮಾಡ್ತಿರಲಿಲ್ಲ, ಪೂರ್ಣ ಸದುಪಯೋಗ ಮಾಡ್ತಾ ಇದ್ದಾರೆ. ನಮ್ಮ ಜೀವನದುದ್ದಕ್ಕೂ ಧಾರ್ಮಿಕ ಆಧ್ಯಾತ್ಮಿಕ ಸೇವೆಯಲ್ಲಿ ಕಳೆದವರು. ವಿಶೇಷವಾಗಿ ಬ್ಯಾಂಕ್ ಉದ್ಯೋಗಿ ಆದರೆ ಈ ಎಲ್ಲ ಅವಕಾಶಗಳು ಸಿಗುವುದಿಲ್ಲ, ಸಮಯವೂ ಸಿಗುವುದಿಲ್ಲ. ಆದರೆ ಅವರು ತನ್ನ ಬಿಡುವನ್ನ ಇದಕ್ಕಾಗಿ ಮೀಸಲಿಟ್ಟು ದೂರದ ಕಡೆಗೆ ದೇವಸ್ಥಾನ, ಭಜನಾ ಮಂದಿರಗಳಲ್ಲಿ ಎಲ್ಲಿಗೂ ಹೋಗಿ ಅದರಲ್ಲಿ ಪಾಲ್ಗೊಳ್ತಿದ್ರು. ಅಲ್ಲಿಂದ ಬಂದ ಮೇಲೆ ಕೊಡಗಿನಲ್ಲಿ 2 ಕಡೆಯಲ್ಲಿ ಅವರು 2 ವಿಜಯ ಬ್ಯಾಂಕಿನ 2 ಶಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದರು. ಹೊನ್ನಪೇಟೆಯಲ್ಲಿ ಮತ್ತೆ ಇನ್ನೊಂದು ಕಡೆಯಲ್ಲಿ ಗೋಣಿಗೊಪ್ಪದಲ್ಲಿ ಅವರು ತಮ್ಮ ವೃತ್ತಿ ಜೀವನವನ್ನು ಸಾಗಿಸುವಾಗ ಅಲ್ಲಿರುವ ಉಮಾಮಹೇಶ್ವರಿ ದೇವಸ್ಥಾನದ ವಿವಿಧ ಕಾರ್ಯಕ್ರಮಗಳಲ್ಲಿ ಪೂರ್ಣ ತೊಡಗಿಸಿಕೊಂಡವರು. ಮಾತ್ರ ಅಲ್ಲ, ಅಲ್ಲಿಯ ಭಜನಾ ಮಂಡಳಿಯ ಕಾರ್ಯದರ್ಶಿಯಾಗಿ ವಿಶೇಷ ಜವಾಬ್ದಾರಿ
ಪರಿಸರದ ಹಲವು ಕಡೆಗಳಲ್ಲಿ ಭಜನಾ ತಂಡವನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೆಲವೊಮ್ಮೆ ರಾತ್ರಿ ಹಗಲಿಲ್ಲದೆ ಈ ಸೇವೆಯನ್ನ ಮಾಡಿದರು. ವೃತ್ತಿ ಜೀವನದ ಕೊನೆಯಲ್ಲಿ ಮಂಗಳೂರಿನ ಅಳಪೆ ಪಡೀಲಿನ ವಿಜಯ ಬ್ಯಾಂಕ್ ಶಾಖೆಯಲ್ಲಿ ಅವರ ವೃತ್ತಿ ಜೀವನದ ಸುಮಾರು 38 ವರ್ಷಗಳನ್ನು ಪೂರೈಸಿ ನಿವೃತ್ತರಾದರು. ನಿವೃತ್ತರಾದ ಮೇಲೆ ಕೂಡ ಅವರು ಸುಮ್ಮನೆ ಇರಲಿಲ್ಲ. ಪರಿಸರದ ಹಲವು ಸಂಘ ಸಂಸ್ಥೆಗಳಲ್ಲಿ ಅವರು ತಮ್ಮ ಧಾರ್ಮಿಕ ಆಧ್ಯಾತ್ಮಿಕ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ಮಾಡೂರಿನ ಸತ್ಯನಾರಾಯಣ ಭಜನಾ ಮಂದಿರ, ಕೊಟ್ಟೆಗಾರಗಿರಿಯ ಸಿದ್ಧಿವಿನಾಯಕ ಭಜನಾ ಮಂದಿರ, ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಅಲ್ಲಿಯ ಸಕ್ರಿಯ ಸದಸ್ಯರಾಗಿ 10 ಸಂವತ್ಸರಗಳೊಬ್ಬರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ನಿವೃತ್ತಿಯ ನಂತರ ಸುಮಾರು 15 ವರ್ಷಗಳ ಈಚೆಗೆ ಒಡಿಯೂರಿನ ಶ್ರೀ ಗುರುದೇವ ಸೇವಾ ಬಳಗದಲ್ಲಿ ವಿಶೇಷವಾಗಿ ತಮ್ಮನ್ನು ತೊಡಗಿಸಿಕೊಂಡು ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು, ಹಾಗೆಯೇ ಸ್ಥಳೀಯವಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಧ್ಯಾನ ಮಂದಿರದಲ್ಲಿ ಅವರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದು ಶ್ರೀ ನಾರಾಯಣ ಗುರು ಭಜನಾ
ಒಳಗೆ ಎಲ್ಲರ ಪ್ರೀತಿ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಬಹಳಷ್ಟು ಸೇವೆಯನ್ನು, ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತ ಒಬ್ಬ ಹಿರಿಯ ಚೇತನ ಅವರ ವೈಯಕ್ತಿಕ ಬದುಕಿನಲ್ಲಿ ಅವರ ಸಹಧರ್ಮಿಣಿ ಶ್ರೀಮತಿ ಕವಿತಾ, ಅವರ ಹೆತ್ತವರು ರಘುರಾಮ್ ಶೆಟ್ಟರು, ಶ್ಯಾಮಲಾ ಟೀಚರ್, ಬಹಳ ಸಮಯದಲ್ಲಿ ನಮಗೆ ಆತ್ಮೀಯರು. ಒಳ್ಳೆಯ ಆದರ್ಶ ಕುಟುಂಬದಿಂದ ಬಂದವರು. ಅವರ ಒಡನಾಟ ಪ್ರತಿ ಶನಿವಾರ ಅವರು ಗಂಡ ಹೆಂಡತಿ ಮನೆಯಲ್ಲಿ ಭಜನೆ ಮಾಡಬೇಕಂದ್ರೆ ಶನಿವಾರ ಉಳಿದ ದಿನ ಹೊರಗೆಲ್ಲ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಳ್ಳೆಯ ಮುದ್ದಿನ ಮಕ್ಕಳು ಇಬ್ಬರು, ವೈಷ್ಣವಿ ಮತ್ತೆ ಬ್ರಜೇಶ್ ಅಂತ. ವೈಷ್ಣವಿ ಹಾಗೆ ಅವರ ಪತ್ನಿ ನಮ್ಮ ಅರುಣ್ ರಾಜ್, ಅವರು ಇಬ್ಬರು ದುಬೈಯಲ್ಲಿ ಉದ್ಯೋಗಸ್ಥರಾಗಿದ್ದಾರೆ, ಮಗ ಬೆಂಗಳೂರಲ್ಲಿ ಉದ್ಯೋಗಸ್ಥರಾಗಿದ್ದಾರೆ. ಒಂದು ಸುಂದರ ಕುಟುಂಬ. ತುಂಬಾ ಕನಸುಗಳಿರ್ತವೆ ನಮ್ಮ ಜೀವನದಲ್ಲಿ, ಅದಾಗಬೇಕು ಇದಾಗಬೇಕು ಅಂತ. ಎಲ್ಲವೂ ನಮ್ಮ ಭಾಗ್ಯದಲ್ಲಿ ಕೆಲವೊಮ್ಮೆ ಸಿಗುವುದಿಲ್ಲ. ಯಾರು ಎಷ್ಟು ಸಮಯ ಇರ್ತಾರಿಲ್ಲ, ಎತ್ತವರು ಎಲ್ಲರೂ ಅಷ್ಟೇ, ನಾವು ಅಷ್ಟೇ. ಸುಂದರವಾದ ಕುಟುಂಬದಲ್ಲಿ ತಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಪಾಲಿಸಿದ್ದಾರೆ. ಕಳೆದ ಕೊರೋನಾ ಕಾಲಾವಧಿಯಿಂದ ಅವರಿಗೆ ಸ್ವಲ್ಪ ಅಸೌಖ್ಯದಲ್ಲಿದ್ದರು. ಆನಂತರ ಇತ್ತೀಚೆಗೆ ಅವರು ಆಸ್ಪತ್ರೆ ವಾಸವಾದರಿಂದ ಪತ್ನಿ ಮತ್ತು ಮಕ್ಕಳು ಅನನ್ಯವಾದ ಸೇವೆಯನ್ನು ಅವರಿಗೆ ಸಲ್ಲಿಸಿದ್ದಾರೆ. ಭೂಮಿಯ ಋಣ ಎಷ್ಟಿದೆ ಅಷ್ಟು ಮಾತ್ರ ನಾವು ಇಲ್ಲಿ ಪಡೆಯಲಿಕ್ಕಾಗುತ್ತೆ. ಹೋಗಾಗ ಏನೂ ಕೊಂಡು ಹೋಗುವುದಿಲ್ಲ. ಬದುಕಿರುವಾಗ ಇರುವ ಋಣ ಎಷ್ಟಿದೆಯೋ ಅಷ್ಟು ಮಾತ್ರ ನಮ್ಮ ಮಾನವರು. ಈ ದಿಸೆಯಲ್ಲಿ ಕಳೆದ ಕ್ಷಣಗಳು ಎಷ್ಟು ಸಾರ್ಥಕ ಎನ್ನುವುದು ಮಾತ್ರ ಮುಖ್ಯ. ನಮ್ಮ ಜೀವನ ಸಾರ್ಥಕ ಆಗುವುದು ಇಂಥವರ ಪ್ರೇರಣೆಯಿಂದ. ಈ ದಿಸೆಯಲ್ಲಿ ನಾರಾಯಣ ಶೆಟ್ಟಿಯವರು ಅವರ ಕುಟುಂಬದ ಹಾಗೂ ಕೈಹಿಡಿದ ಮಡದಿಯವರ ಕುಟುಂಬದ ಮತ್ತು ಎಲ್ಲ ಬಂಧು ಬಳಗದ ಪ್ರೀತಿ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಅವರನ್ನ, ಅವರ ಸೇವೆಯನ್ನ, ಅವರ ಸಜ್ಜನಿಕೆ, ಸಾತ್ವಿಕತೆ, ಶ್ರದ್ಧೆಯ ಭಕ್ತಿ, ಶ್ರದ್ಧೆಯ ಒಂದು ಸೇವೆ, ಆಧ್ಯಾತ್ಮಿಕ ಧಾರ್ಮಿಕ ಮನೋಭಾವ, ಇದೆಲ್ಲ ನಮಗೆ ಒಂದು ಸ್ಫೂರ್ತಿಯನ್ನು, ಒಂದು ಬೆಳಕಾಗಿ ಇರಲಿ ಅಂತ ಹಾರೈಸ್ತಾರೆ. ಈ ಸಂದರ್ಭದಲ್ಲಿ ಅಗಲಿದ ಚೇತನ ಇವತ್ತು ನಮ್ಮೊಂದಿಗೆ, ಅದರ ಚೇತನ ಇವತ್ತು ನಮ್ಮ ಸಾಕ್ಷಿಯಾಗಿದೆ. ದಿವಂಗತ ನಾರಾಯಣ್ ಶೆಟ್ಟರಿನ ಧರ್ಮಪತ್ನಿ ಜೋಕ್ಲು ಮರ್ಮೈ ಕುಟುಂಬಸ್ಥರು ಬಂಧುಲು ಪಾಲ್ಪಡೆದು ಅರೆಗು ನುಡಿನ ಮನನ್ ಸಂದಾಯರು.
Thank you.